ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ದೇವಸ್ಥಾನಕ್ಕೆ ಹೋಗುವ ಅಂತ ಹೊರಟಿದ್ದೀನಿ. ಇವತ್ತು ಷಷ್ಠಿ ಅಲ್ಲ, ಅದು ಯಾವ ದೇವಸ್ಥಾನ ಎಂತಂತ ನಿಮಗೆ ಅಲ್ಲಿದ್ದು ದೃಶ್ಯಾವಳಿ ತೋರಿಸುವ ಅಂತ. ಬನ್ನಿ ನೋಡೋಣವಾ. ನೋಡಿ, ನಾವು ಮೂಡುಬಿದ್ರೆಗಾಗಿ ಹೋಗಬೇಕು. ಹಾಗಾಗಿ ಮೂಡುಬಿದ್ರಿದ್ದು ಸ್ವಲ್ಪ ನಾನು ನಿಮಗೆ ಸ್ವಲ್ಪ ದೃಶ್ಯವನ್ನು ತೆಗೆದಿದ್ದೇನೆ, ತುಂಬ ಬೇಡ, ಯಾಕಂದರೆ ಅಲ್ಲಿದ್ದು ತೋರಿಸಲಿಕ್ಕೆ ಇದೆ ಅಲ್ಲ, ಹಾಗೆ ಸ್ವಲ್ಪ ಹಿಡಿದದಷ್ಟೇ. ಚೆನ್ನಾಗಿರುವುದು ಸ್ವಲ್ಪ ತೋರಿಸುವಂತ ಹಾಗೆ ಹಿಡಿದದ್ದು. ಇದು ಇಲ್ಲಿ ಹನುಮಾನ್ ಟೆಂಪಲ್ ಉಂಟು, ಆಚೆ ಸೈಡಿಗೆ ಹಿಡಿಲಿಲ್ಲ, ನಾನು ಈಚೆ ಸೈಡ್ ಕೂತಿದ್ದೇನಲ್ಲ ಹಾಗೆ. ಇದು ಈಗ ಮೂಡುಬಿದ್ರೆ ಪೇಟೆಯದ್ದು, ಹಾಗೆ ಸ್ವಲ್ಪ ತೆಗೆದಿದ್ದೇನೆ. ಇಲ್ಲಿ ಮಹಾಮಾಯಿ ದೇವಸ್ಥಾನ ಉಂಟು, ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಇದು ನೋಡಿ, ಈಗ ನೋಡಿ ಕೈಕಂಬಕ್ಕೆ ಬಂದ್ವಿ ನಾವು. ಕೈಕಂಬ ಮಂಗಳೂರಿಂದ ಹೋಗುವಾಗ, ಕಾರ್ಕಳಕ್ಕೆ ಹೋಗುವಾಗ ಸಿಗ್ತದೆ. ಇದು ನಾವು ಈಗ ಕಾರ್ಕಳ ಸೈಡಿಂದ ಅಂದರೆ ಮೂಡುಬಿದ್ರಿಂದ ಬಂದದ್ದು. ಈಗ ಇದು ಕೈಕಂಬ. ಈಗ ಇನ್ನು ನೋಡಿ, ಇದು ಹೊಳಲಿಗೆ ಹೋಗುವ ಹೊಳಲಿ ದ್ವಾರ. ಅದು ನಮಗೆ ಈಗ ಮಂಗಳೂರು ರೋಡಿಗೆ ಹೋಗಬೇಕು. ನೋಡಿ, ನಾವು ಈ ರೋಡಲ್ಲಿ ಹೋಗ್ತಿದ್ದೇವೆ. ಈಗ ನೋಡಿ, ಈಗ ಇನ್ನು ನಾವು ಹತ್ತಿರ ಆಯಿತು. ನೋಡಿ, ಇಲ್ಲಿಂದನೇ ಟ್ರಾಫಿಕ್ ಇದೆ. ಆದರೆ ನಾನು ಹೇಳಿದ್ದೆ ನಮ್ಮನ್ನು ಸ್ವಲ್ಪ ಅಲ್ಲಿ ದೂರ ತನಕ ಕರ್ಕೊಂಡೋಗಿ ಅಂತ. ಹಾಗೆ ಕೆಳಗೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ನಿಲ್ಲಿಸಿದ್ದಾರೆ ಗಾಡಿ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಜಾಗ ರಶ್ ಉಂಟು. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ. ನಿಮಗಿನ್ನು ದೇವಸ್ಥಾನದಲ್ಲಿ ತೋರಿಸ್ತೇನೆ. ಮಾತಾಡಿದರೂ ನಿಮಗೆ ಕೇಳುವುದಿಲ್ವಲ್ಲ, ಅದಕ್ಕೆ ನಾನೀಗ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ఇక్కడ గుర్తుపెట్టా నన్ను గుర్తు నడపడ విజయవాసన ಒಂದು ಅಲ್ಪಟಾರ್ನು ಅಲ್ಪಲ ಅಲ್ಪರ ಜಾಪು ಅವನು ಅಂದ್ರೆ ಈಗ ಬಸ್ ಹೋಗ್ತಾ ಉಂಟಲ್ಲ ಇಲ್ಲಿ. ಆದರೆ ಇನ್ನು ಮತ್ತೆ ರಥ ಎಳೆಯುವಾಗ ಇಲ್ಲಿ ಬಸ್ಸನ್ನು ಬಿಡೋದಿಲ್ಲ, ಆಚೆ ಸೈಡಲ್ಲಿ ಹೋಗ್ತದೆ. ಈಗ ಮಾತ್ರ ಇಲ್ಲಿ ಬಸ್ಸು ಗಾಡಿಗಳನ್ನೆಲ್ಲ ಇಲ್ಲಿ ಬಿಡ್ತಾರೆ, ಮತ್ತೆ ಮಧ್ಯಾಹ್ನ ಬಿಡೋದಿಲ್ಲ. ಈಗ ದೇವಸ್ಥಾನ ಬಂತು, ಇನ್ನು ಇಳಿತೇವೆ.
ಹಾಕಿದ್ದಾರೆ. ಹಾಗೆ ಇದು ಎಲ್ಲ ಜೀರ್ಣೋದ್ಧಾರ ಆಗಿದೆ ಈ ಸಲ. ಇದು ಕುಡುಪು ಕ್ಷೇತ್ರ. ಇದು ಬನ ಎಲ್ಲ ಅಂತ ತೆಗೆಯಲಿಲ್ಲ, ಆದರೆ ದೇವಸ್ಥಾನ ಎಲ್ಲ ತೆಗೆದು ಹೆಚ್ಚು ಸೈಡ್ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ನಾಗರ ಪಂಚಮಿ, ನಾಗ ಷಷ್ಠಿಗೆ ಬಾವಿ ಇವತ್ತು ಷಷ್ಠಿ.
ಹಾಗೆ ತುಂಬ ಜನ ಸ್ತೋಮ ಇದ್ದಾರೆ. ಅಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ನಾಳೆ ಬೆಳಿಗ್ಗೆವರೆಗೂ ಜನ ತುಂಬ ಇರ್ತಾರೆ. ನಿನ್ನೆ ಸ್ಟಾರ್ಟ್ ಆದ ಜನಗಳು ನಾಳೆವರೆಗೆ ತುಂಬ ಜನ ಇರ್ತಾರೆ. ರಾತ್ರಿಯೂ ತುಂಬ ಗೌಜಿ ಇದೆ. ಒಳ್ಳೆ ಲೈಟಿಂಗ್ಸ್ ಅದು ಎಲ್ಲ ಇದೆ. ಕೆರೆಯಲ್ಲಿ ರಥ ಎಳೆಯೋದು ಅದೆಲ್ಲ ಇದೆ. ನೋಡಿ ದೇವರದು ಈಗ ಸ್ವಲ್ಪ ತೋರಿಸಿದೆ. ಹಾಗೆ ದೇವಸ್ಥಾನದ ಒಳ ಸೈಡಲ್ಲಿ ಇದು, ಹೊರಗೆಲ್ಲ ಇದಕ್ಕೆ ಒಂದು ಸುತ್ತು ಬರುವಾಗಿಲ್ಲ, ಅರ್ಧ ಮಾತ್ರ, ಅರ್ಧ ಬಂದು ಹೊರಗೆ ಹೋಗ್ಬೋದು. ಇದು ಹೊರಗೆ ಬಂದಿದೆ ನೋಡಿ, ಇದು ಹೊರ ಸೈಡು. ತುಂಬ ದೊಡ್ಡ ದೇವಸ್ಥಾನ, ತುಂಬ ಕಾರಣಿಕ ಇದ್ದ ದೇವಸ್ಥಾನ. ನಾವಿನ್ನು ಊಟ ಎಲ್ಲ ಆಗಿ ನೋಡಿ ರಥ ಎತ್ತಿದ್ದಾರೆ. ಊಟ ಆಯಿತು, ರಥ ಎಳೆಯೋದು ನೋಡಿ ಮನೆಗೆ ಹೊರಡುವ. ನೋಡಿ, ಒಳಗಿರುವವರೆಲ್ಲ ಒಳಗೆ ನಿಂತಾರೆ, ಹೊರಗಿರುವವರು ಹೊರಗಿದ್ದಾರೆ. ಜನ ಇದ್ದಾರೆ ನೋಡಿ. ಹೀಗೆ ರಾತ್ರಿವರೆಗೆ ಹೀಗೆ ನೋಡಿದ್ರೆ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಆದಷ್ಟು ನಾನು ತೋರಿಸುತ್ತೀನಿ. ನಾಳೆ ಸಿಗ್ತೇನೆ. ಬಾಯ್.